ಅಯೋಧ್ಯೆಯ ಶ್ರೀರಾಮ ಮಂದಿರದ ಹುಂಡಿ ಹಣ ಹಾಗೂ ಭಕ್ತರು ಸಮರ್ಪಿಸಿದ ಕಾಣಿಕೆಗಳ ದುರ್ಬಳಕೆ ನಡೆದಿದೆ ಎಂದು ಆರೋಪಿಸಿ ಸಂಬಂಧಪಟ್ಟ ಟ್ರಸ್ಟಿಗಳು, ಸಿಬ್ಬಂದಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರ ವಿರುದ್ಧ ಸ್ವತಂತ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಪುವಿನಲ್ಲಿ ಬೃಹತ್ ಪ್ರತಿಭಟನೆ ಜಾಥಾ ಹಾಗೂ ಸಭೆ ನಡೆಯಿತು. ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಆಡಳಿತ ಮೊಕ್ತೇಸರ ನಡಿಕೆರೆ ರತ್ನಾಕರ ಶೆಟ್ಟಿ ಜಾಥಾಕ್ಕೆ ಚಾಲನೆ ನೀಡಿದರು. ಸಾವಿರಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ವೃತ್ತ ನಿರೀಕ್ಷಕ ಕಚೇರಿ ಮುಂಭಾಗದಿಂದ ಕಾಪುಪೇಟೆಯವರೆಗೆ ರಾಮನಾಮ ಭಜನೆ ಹಾಗೂ ದೊಂದಿ ಬೆಳಕಿನ ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಸಿದರು. ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ವಿನಯಕುಮಾರ್ ಸುರಕೆ ಜಾಥಾದ ನೇತೃತ್ವ ವಹಿಸಿದ್ದರು. ಪ್ರಕರಣದ ಬಗ್ಗೆ ಸ್ವತಂತ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಾಗ್ಮಿಗಳಾದ ಲಕ್ಷ್ಮೀಶ ಹಾಗೂ ಸುಧೀರ್ ಕುಮಾರ್ ಮುರಳ್ಯ ದಿಕ್ಸೂಚಿ ಭಾಷಣ ಮಾಡಿದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮೊದಲಾದವರಿದ್ದರು. ಒಳಗಿಡು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಾಗಿ ಹೋದ್ರೆ ಪುನಃ ನಿದ್ರೆ ಬಂತ, ಪುನಃ ನಿದ್ರೆ ನೋಡುವಾಗ ನನ್ನ ಕಾಲುಗಳಿಗೆ ಚಳಿ ಆಗ್ತಾ ಉಂಟು, ನನ್ನ ಕೈಗಳನ್ನು ಒಳಗಿಡ್ಲಿ ಅಂತ ಕೇಳ್ತಾನೆ. ಅದಕ್ಕೂ ಅವಕಾಶ ಕೊಟ್ಟ. ಸ್ವಾಮಿ, ನಿಮಗೆ 84ನೇ ಇಸವಿಯಿಂದ ಮೊನ್ನೆ ರಾಮ ಬೇಕಿದೆ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ರಾಮ ಬೇಕಾದ ನಿಮ್ಮ ರಾಜಕೀಯಕ್ಕೆ. ನೀವು ಎಲ್ಲ ಧಾರ್ಮಿಕ ಸಂಗತಿಗಳನ್ನ, ಭಾವನಾತ್ಮಕ ಸಂಗತಿಗಳನ್ನ ರಾಜಕೀಯಕ್ಕೆ ಉಪಯೋಗ ಮಾಡಿದ್ರಿ. ನೀವು ಗಂಗೆಗೆ ಬೇಕಾಗಿ ನೀವು ಸಂಘಟನೆ ಮಾಡಲಿಲ್ಲ, ಸಂಘಟನೆಗೆ ಬೇಕಾಗಿ ಗಂಗೆಯನ್ನು ಉಪಯೋಗ ಮಾಡಿದ್ರಿ. ಗೋವಿಗೆ ಬೇಕಾಗಿ ನೀವು ಸಂಘಟನೆ ಮಾಡಲಿಲ್ಲ, ಸಂಘಟನೆಗೆ ಬೇಕಾಗಿ ಗೋವನ್ನು ಉಪಯೋಗ ಮಾಡಿಕೊಂಡ್ರೆ. ನೀವು ಒಂದೇ ಮಾತ್ರ ಅಂತ ಹೇಳ್ತಾ ದೇಶಕ್ಕೆ ಬೇಕಾಗಿ ಸಂಘಟನೆ ಮಾಡಲಿಲ್ಲ, ನಿಮ್ಮ ಸಂಘಟನೆ ಲಾಭಕ್ಕೆ ಬೇಕಾಗಿ ಒಂದೇ ಮಾತ್ರ ಉಪಯೋಗ ಮಾಡಿದ್ರಿ. ರಾಮನನ್ನ, ಗೋವನ್ನ, ಕೃಷ್ಣನನ್ನ, ಗಂಗೆಯನ್ನ, ಗೀತೆಯನ್ನ, ಯಾವುದೆಲ್ಲ ಧಾರ್ಮಿಕ ಸಂಗತಿಗಳು ಉಂಟು, ಯಾವುದೆಲ್ಲ ಭಾವನಾತ್ಮಕ ಸಂಗತಿಗಳು ಉಂಟು, ಅದು ಎಲ್ಲವನ್ನೂ ಕೂಡ ನೀವು ನಿಮ್ಮ ಲಾಭಕ್ಕೆ ಬೇಕಾಗಿ ಉಪಯೋಗ ಮಾಡಿದ ಕಾರಣ ನಾವಿವತ್ತು ಪ್ರತಿಭಟನೆಗೆ ಸೇರಿದ್ದೇವೆ. ಇದರ ಅಡ್ಡ ಪರಿಣಾಮ ಏನಾಯಿತು? ರಾಜಕೀಯದ ಲಾಭಕ್ಕೋಸ್ಕರವಾಗಿ, ರಾಜಕೀಯ ಲಾಭದ ಉದ್ದೇಶದಿಂದ ಧರ್ಮವನ್ನ, ಮೌಲ್ಯವನ್ನ ಉಪಯೋಗ ಮಾಡಿದ ಕಾರಣ ದೇವರ ಹುಂಡೆಯಿಂದ ರಾಜಾರೋಷವಾಗಿ ಹಣವನ್ನು ಕದ್ರೂ ಕೂಡ ಇಲ್ಲಿ ಆ ಪಕ್ಷದ ಬೆಂಬಲಿಗರು, ಆ ಸಿದ್ಧಾಂತ ಬೆಂಬಲಿಗರು ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಧಾರ್ಮಿಕ ಪ್ರಜ್ಞೆ ಇಲ್ಲ, ದೇವರ ಮೇಲೆ ಭಕ್ತಿ ಇಲ್ಲ ಅಂತ ಆಯ್ತಲ್ವಾ? ನಿಮಗೆ ನಿಜವಾಗಿ ರಾಮನ ಮೇಲೆ ಭಕ್ತಿ ಇದೆ, ನೀವ್ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಕೇಳಬೇಡುವ ನಾವು ನಿಮ್ಮಲ್ಲಿ? ಒಂದು ವೇಳೆ ರಾಮ ಮಂದಿರದ ಹುಂಡಿಯ ಲೂಟಿ ರತ್ನಾಕರಣ್ಣ ಅಲ್ಲಿ ಸಮಾಜವಾದಿ ಪಾರ್ಟಿ ಅಧಿಕಾರದಲ್ಲಿದ್ದಿದ್ರೆ, ಬಹುಜನ ಸಮಾಜ ಪಕ್ಷ ಅಧಿಕಾರದಲ್ಲಿದ್ದಿದ್ರೆ, ಕೇಂದ್ರದಲ್ಲಿ ನವೀನ್ ಚಂದ್ರ ಶೆಟ್ಟರೆ ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರದಲ್ಲಿ ಇದ್ದಿದ್ರೆ ಇವತ್ತು ಗುರ್ಮೆ ಸುರೇಶಣ್ಣ ಎಷ್ಟು ದೂರ ಲಾಗ ಹಾಕ್ತಿದ್ರು. ಗುರ್ಮೆ ಸುರೇಶಣ್ಣ ಬರೀ ನಾವು ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ಬಂದಿದ್ದೇವೆ ಪಂಚನ ಮೆರವಣಿಗೆ. ಗುರ್ಮೆ ಸುರೇಶಣ್ಣ ಕಾರ್ಕಳ ವಿಧಾನಸಭೆ ಉದ್ದಗಲದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ನೀವು ತಿಂದವರು, ನೀವು ತಿಂದವರು, ನೀವು ತಿಂದವರು, ಮತ್ತು ಅಷ್ಟು ಮಾತ್ರ ಅಲ್ಲ, ತಿಂದು ಇದನ್ನ ಮಸೀದಿಗೆ ಕೊಟ್ಟಿದ್ದೀರಿ, ಚರ್ಚಿಗೆ ಕೊಟ್ಟಿದ್ದೀರಿ, ಈ ರೀತಿಯ ಎಲ್ಲ ಸಂಕತನಗಳನ್ನು ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ವೋ? ಏನು ಪ್ರಭಾಕರ್ ಆಚಾರ್ಯ ಕಟ್ಟಿಕೊಂಡು ಓಡಾಡ್ತಿದ್ರೆ ಇಲ್ವೋ? ಒಬ್ಬ ಉಡುಪಿಯಲ್ಲಿ ಯಶ್ಪಾಲ್ ಅಂತ ಇದ್ದಾರೆ. ಅಯ್ಯೋ ಪುಣ್ಯಾತ್ಮ, ಎಲ್ಲಿದ್ದೀಯಪ್ಪ ರಾಮಭಕ್ತ? ಹುಂಡಿಯನ್ನ ಕದ್ದವರು ನಿಮ್ಮವರು ಅಂತ ಗೊತ್ತಾಗಿದೆ. ಉಡುಪಿಯ ಪೇಜಾವರದ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ದಾರೆ, ಕದ್ದಿದ್ದು ಗೊತ್ತಾಗಿದೆ ನಮಗೆ, ಆದ್ರಿಂದ ಅಲ್ಲಿಗೆ ಕಾಣಿಕೆ ಕೊಟ್ಟಿದ್ದು ತಪ್ಪಾಯ್ತು, ಇಲ್ಲೇ ಮನೆ ಕಟ್ಟಿಸಿಕೊಡ್ಬೇಕು ಅಂತ ವಿಶ್ವಪ್ರಸನ್ನ ತೀರ್ಥರೇ ಹೇಳ್ತಾ ಇದ್ದಾರೆ. ಯಶ್ಪಾಲ್ ಮಾತಾಡ್ಬೇಕಲ್ಲ. ಬಡವನಾದವನನ್ನ, ಅಶಕ್ತನಾದವನನ್ನ ಬಟ್ಟೆ ಬಿಚ್ಚಿಸಿ ಅವರನ್ನ ಅವಮಾನ ಮಾಡಿರ್ತಕ್ಕಂಥ, ಅಪಕೀರ್ತಿ ಹೊಂದಿರತಕ್ಕಂಥ ನಿಮಗೆ ಇವತ್ತು ರಾಮನ ಕಾಣಿಕೆ ಹುಂಡಿಯನ್ನ ಕದ್ದಿರ್ತಕ್ಕಂಥ ವಿಚಾರ ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಕೊನೆಯ ಪಕ್ಷ ನಮ್ಮಿಂದ ತಪ್ಪು
ತಪ್ಪಾಗಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ತಪ್ಪೊಪ್ಕೊಳ್ತಕ್ಕಂಥ ಒಂದು ವಿವೇಕ ಮತ್ತು ವಿನಯವಂತಿಕೆ ನಿಮಗೆ ಬೇಡವಾ?